ಮಂಗಳೂರು ಜಿಲ್ಲೆಯಲ್ಲಿ ಲಸಿಕಾ ಕೇಂದ್ರದ ಮುಂಭಾಗ ಜನ ಸಾಲು ನಿಲ್ಲುತ್ತಿದ್ದಾರೆ. ಆದರೆ ಸಾರ್ವಜನಿಕರಿಗೆ ಲಸಿಕೆ ಇಲ್ಲ. ಬಿಜೆಪಿ ಶಾಸಕರು ಸಂಸದರು ತಮ್ಮವರಿಗೆ ಲಸಿಕೆ ನೀಡ್ತಾ ಇದ್ದಾರೆ. ಸಂಸದರು ಶಾಸಕರ ಕಚೇರಿಯಲ್ಲಿ ಖಾಸಗಿ ಆಸ್ಪತ್ರೆ ಲಸಿಕೆ ಲಭ್ಯ ಎಂಬ ಬ್ಯಾನರ್ ಕಾಣುತ್ತಿದೆ. ಲಸಿಕೆ ಸರ್ಕಾರ ಉಚಿತವಾಗಿ ನೀಡಬೇಕು, ಆದರೆ ನೀಡ್ತಾ ಇಲ್ಲ. ಈ ವಿಚಾರವಾಗಿ ಸೋಮವಾರ ಮುಂಜಾನೆ ಕಾಂಗ್ರೆಸ್ ಪ್ರತಿಭಟನೆ ಮಾಡಲಿದೆ. ಮಂಗಳೂರಿನ ವಿಜಯ್ ಲಸಿಕಾ ಕೇಂದ್ರದ ಮುಂಭಾಗ ಶಾಂತಿಯುತ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಎಂದು ಮಂಗಳೂರಿನಲ್ಲಿ ಮಾಜಿ ಎಂಎಲ್ಸಿ ಐವನ್ ಡಿಸೋಜಾ ಹೇಳಿದ್ದಾರೆ. ಅಥವಾ ಆಡಳಿತದ ಗೊತ್ತಿಲ್ಲದವರು ಅಂತಾರೋ ಅಥವಾ ಆಡಳಿತ ನಡೆಸಲು ನಾಲಾಯಕು ಅಂತಾರೋ ನನಗೆ ಗೊತ್ತಿಲ್ಲ. 13 ತಿಂಗಳಲ್ಲಿ ದೇಶದ 10% ಜನರಿಗೆ ಲಸಿಕೆ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಬದಲಾಗಿ ಖಾಸಗಿಯವರಿಗೆ ಲಸಿಕೆ ಬೇಕಾದರೂ ಸಿಗ್ತದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಸಿಗುವುದಿಲ್ಲ? ಅಲ್ಲಿ ಕೋವ್ಯಾಕ್ಸಿನ್ ಉಂಟು, ಕೋವಿಶೀಲ್ಡ್ ಉಂಟು, ಎಲ್ಲವೂ ಉಂಟು. ಫಸ್ಟ್ ಡೋಸ್ ಉಂಟು, ಸೆಕೆಂಡ್ ಡೋಸ್ ಉಂಟು, ಎಲ್ಲ ಡೋಸ್ ಇದೆ. ನಿಮ್ಮಲ್ಲಿ ಇಲ್ಲ. ಯಾಕೆ? ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ? ಬಿಜೆಪಿ ಸರ್ಕಾರ ಲಸಿಕೆಯಲ್ಲಿ ವ್ಯಾಪಾರ ಮಾಡ್ತದ? ನೀವು ವ್ಯಾಪಾರ ಮಾಡೋದಕ್ಕೇನೆ ಬಿಟ್ಟು ಜನಪರವಾಗಿಲ್ಲ. ನಿಮ್ಮ ಆಡಳಿತ ವ್ಯವಸ್ಥೆ ಏನು? ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಷ್ಟು ವ್ಯಾಕ್ಸಿನ್ ಬಂದಿದೆ? ಕರ್ನಾಟಕ ರಾಜ್ಯಕ್ಕೆ ವ್ಯಾಕ್ಸಿನ್ ಎಷ್ಟು ತಗೊಂಡಿದ್ದೀರಿ? ಎಷ್ಟು ಡೋಸ್ ತಗೊಂಡಿದ್ದೀರಿ?